ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಟ್ಸ್ ಬೆದ್ರ. ನಾನಿವತ್ತು ಒಂದು ಬ್ರೆಡ್ ರೋಲ್ ಮಾಡುವ ಅಂತ ಇದ್ದೀನಿ. ಅದಕ್ಕೆ ನೋಡಿ, ಒಂದು 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅಡುಗೆ ಎಣ್ಣೆ ಯಾವುದಾದ್ರೂ ಆಗ್ತದೆ, ಹಾಗೆ ಅದಕ್ಕೊಂದು ನಾವು ಬಾಜಿ ಮಾಡಿಕೊಳ್ಳೋಣ ಅಂತ. ಈಗ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಈಗ ಜೀರಿಗೆ ಕಾದಿದೆ. ಇದಕ್ಕೆ ಈಗ ನಾವು 1 ಸ್ಪೂನು ಸೋಂಪು ಹಾಕ್ಕೊಳ್ತೇನೆ. ಹಾಗೆ 3 ರಿಂದ 4 ಕಾಯಿ ಮೆಣಸು, ಅವರವರಿಗೆ ಬೇಕಾದಷ್ಟು ಹಾಕ್ಕೊಳ್ಳೋದು, ಖಾರಕ್ಕೆ ಬೇಕಾದಂಗೆ. ಹಾಗೆ ನೀರುಳ್ಳಿ, ಒಂದು 2 ನೀರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕೊಳ್ಳಿ. ಈಗ 1 ಟೊಮೆಟೊ, ಹಾಗೆ ಕ್ಯಾಪ್ಸಿಕಮ್ ಸ್ವಲ್ಪ ಬಾಡಲಿದು, ಇದಕ್ಕೆ ರುಚಿಗೆ ಬೇಕಾಗುತ್ತಲ್ಲ. ತುಂಬ ಏನು ಬೇಯೋದು ಬೇಡ, ಇದು ನಮಗೆ ಕಚ್ಚುವಾಗ ಸಿಗಬೇಕು. ಅದಕ್ಕೆ ಈಗ ನೋಡಿ, ಇದು ಒಂದು ಸಣ್ಣದು 3 ಆಲೂಗಡ್ಡೆ, ಹಾಗೆ ಕ್ಯಾರೆಟ್ 2 ಸಣ್ಣದು, ಹಾಗೆ ಬೀನ್ಸ್ ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದೇನೆ. ಇದನ್ನು ಇದಕ್ಕೆ ಸೇರಿಸುವ. ಈಗ ಸ್ವಲ್ಪ ನೀರು ಸಮೇತ ಹಾಕ್ಕೊಂಡಿದ್ದೇನೆ ಒಟ್ಟಿಗೆ ಬೇಯಲಿಕ್ಕೆ. ಅದಕ್ಕೆ ಉಪ್ಪು ರುಚಿಗೆ ನಾನು ಹಾಕ್ಕೊಂಡಿದ್ದೇನೆ ಬೇಯುವಾಗ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ. ನಾವೇ ರೆಡಿ ಮಾಡಿಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನಷ್ಟು, ಅಂದರೆ 5 ಎಸಳು 5 ರಿಂದ 6 ಎಸಳು ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ. ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ರುಬ್ಬಿ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತೀನಿ, 1 ಟೀ ಸ್ಪೂನಷ್ಟು. ಸ್ವಲ್ಪ 1 ಚಿಟಿಕೆಯಷ್ಟು ಅರಶಿನ, ಗರಂ ಮಸಾಲ 1/2 ಸ್ಪೂನು, ಈಗ ನೋಡಿ ಆಯಿತು. ಆದರೆ ಸ್ವಲ್ಪ ಇರಲಿ ಹಾಗೆಯೇ. ನಾವೀಗ ಬ್ರೆಡ್ ಕಟ್ ಮಾಡ್ಕೊಳ್ಳೋಣ. ಸೈಡ್ ಸ್ವಲ್ಪ ಹೀಗೆ ತೆಗೆದುಕೊಳ್ಳೋಣ.
ಉಂಡ ನೋಡಿ, ಬ್ರೆಡ್ನ ತಣ್ಣೀರಿಗೆ ಹಾಕಿ ಹೀಗೆ ಸ್ವಲ್ಪ ನಾವು ಡಿಪ್ ಮಾಡಬೇಕು ಅದನ್ನು ಹೀಗೆ, ಮತ್ತು ಸ್ವಲ್ಪ ಪ್ರೆಸ್ ಮಾಡಿ ನೀರು ತೆಗಿಬೇಕು. ಎಷ್ಟು ಬೇಕಷ್ಟು ಮಸಾಲ ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಆಗ್ತದೆ, ಇಲ್ಲದಿದ್ದರೆ ಮೈದಾನು ಆಗ್ತದೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೈದನ್ನು ಇಲ್ಲಿ ಕಲಸಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನೋಡಿ ಹೀಗೆ ಸ್ವಲ್ಪ ಸೈಡಿಗೆ ಹಾಕ್ಕೊಳ್ಬೇಕು ಹೀಗೆ. ಅದು ಹೀಗೆ ಸ್ವಲ್ಪ ಓಪನ್ ಇದ್ದರೆ ಅಲ್ಲಿಗೆ ಸ್ವಲ್ಪ ನಾವು ಕಲಸಿದಂಥ ಮೈದಾನ ಹಾಕ್ಕೊಂಡ್ರೆ ಆಯಿತು, ಎಂತ ಆಗೋದಿಲ್ಲ. ಹಾಗೆ ರವೆಯಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಳ್ಬೇಕು ಹೀಗೆ. ನಾನು ಈಗಾಗಲೇ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ, ಅದಕ್ಕೆ ಹಾಕ್ತೇನೆ. ನಾವು ಕಲ್ಲರಿಗೆ ಬೇಕಾದರೆ ಕಲ್ಲರ್ ಹಾಕ್ಕೊಳ್ಬೋದು, ನಾನು ಕಲ್ಲರ್ ಹಾಕ್ಕೊಳ್ಳಿಲ್ಲ. ನಾವು ಹೀಗೆ ಹಾಕೋ ಬದಲಿಗೆ ನಮಗೆ ಇದಕ್ಕೇನು ಡಿಪ್ ಮಾಡಲಿಕ್ಕೇನೋ ಆಗ್ತದೆ. ನಾನು ಡಿಪ್ ಮಾಡಲಿಲ್ಲ, ಅಂದರೆ ರವೆಗೆ ಮುಳುಗಿಸ್ತೇನಲ್ಲ ಹಾಗಾಗಿ. ಇಲ್ಲದಿದ್ದರೆ ನಾವು ಕಲಸಿದಂಥ ಮೈದಕ್ಕೇನು ಡಿಪ್ ಮಾಡ್ಬೋದು, ಇಲ್ಲದಿದ್ದರೆ ಕಾರ್ನ್ಫ್ಲವರ್ ಇದ್ದರೆ ಕಾರ್ನ್ಫ್ಲವರಿಗೆ ಕೂಡ ಆಗ್ತದೆ. ಸ್ವಲ್ಪ ಏನಾದರೂ ಆಚೆ ಈಚೆ ಹೋದ್ರೇನು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ಕಲಸಿದ ಮೈದಾ ಹಾಕಿದರೆ ಅದನ್ನು ಸ್ವಲ್ಪ ಅದಕ್ಕೆ ಹಾಕಿದರೆ ಆಯಿತು. ಬ್ರೆಡ್ಡಲ್ಲಿ ಸುಮಾರು ಥರ ತಿಂಡಿ ಮಾಡ್ಬೋದು. ಕಳೆದ ಸಲ ನಾನು ಬ್ರೆಡ್ ಪಕೋಡ ಮಾಡಿದ್ದೆ, ಈಗ ಬ್ರೆಡ್ ರೋಲ್ ಮಾಡ್ತಾಯಿದ್ದೇನೆ. ಇದೇ ಥರ ಬೇರೆ ಬೇರೆ ಮಾಡಬಹುದು, ಆದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಬೇಕು ಯಾವುದು ಮಾಡಬೇಕು ಅಂತ. ಆಗ ನಾನು ಒಳ್ಳೆ ಒಳ್ಳೆ ತಿಂಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತದಾ ಅಥವಾ ಇಲ್ವಾ ಏನು ನನಗೆ ಗೊತ್ತಾಗ್ತಾ ಇಲ್ಲ, ಅಂದರೆ ನೀವು ಯಾವುದನ್ನು ಕಮೆಂಟ್ ಮಾಡ್ತಾ ಇಲ್ಲ. ನೋಡಿ, ಇಷ್ಟು ಕಾದರೆ ಸಾಕು. ಈಗ ಇದನ್ನು ತೆಗಿತಿದ್ದೇನೆ, ಹಾಗೆಯೇ ಎಲ್ಲನ ಮಾಡ್ಕೊಳ್ತೇನೆ. ನೋಡಿ, ಬ್ರೆಡ್ ರೋಲ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದೇನೆ. ನೋಡಿ, ಇದರ ಒಳಗೆ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ. ಮೇಲೆ ನೋಡಿ, ಮೇಲೆ ಕ್ರಿಸ್ಪಿಯಾಗಿದೆ ನೋಡಿ, ಒಳಗೆ ಸ್ಮೂತಾಗಿ ಮಸಾಲೆ ಎಲ್ಲ ತುಂಬಿ ಈ ರೀತಿ ಇದೆ. ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.